ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಮನೆಯವರು. ಇವರು ನಮ್ಮ ಬಾಬದವರನ್ನು ಎದುರಿಸಿ ದೇಶನಿಗೆ ಹೋದಾಗ ನಿನ್ನವನೇ ತಪ್ಪಗಾರ ಅಂತ ಹೇಳಿ ಎದುರಿಸಿ ಬದರಿಸಿ ನಮ್ಮವರನ್ನು ಸುಮ್ಮನೆ ಕುತ್ಕೊಳಿಸುವ ಹಾಗೆ ಮಾಡುವಂತದ್ದು. ಲಂಚ ತಗೊಂಡು ಯಾರಿಂದನೇ ತಪ್ಪಾಗಿರ್ಬೋದು. ನಿಮ್ಗೆ ಗೊತ್ತಿದೆ ಯಾರಿಂದ ತಪ್ಪಾಗಿದೆ, ಯಾರಿಂದ ಏನಾಗಿದೆ ಅಂತ ಗೊತ್ತಿದೆ. ಅದನ್ನ ನಾನು ನಾವು ನೋಡೋದಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿ ಯಾವುದಕ್ಕೂ ಅವಕಾಶ ಕೊಡುತ್ತಾರೆ. ಅದ್ರ ಬಗ್ಗೆ ಇವ್ರು ಮಾತಾಡಿದ್ದಾರೆ. ಕರ್ಕೊಂಡು ಬನ್ನಿ. ಲಂಚ ತಗೊಂಡು ನಮಗೆ ನೋವಿದೆ ಸ್ವಾಮಿ, ನಮಗೆ ನೋವಿದೆ. ನೀವು ಒಂದು ಕಂಪ್ಲೇಂಟ್ ಕೊಟ್ಟದನ್ನು ತಗೊಳ್ಳಿಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಮನೆಯವರು. ಅಲ್ಲ ಇವರಿಗೂ ಎಲ್ಲ ಗೊತ್ತುಂಟು. ಇವರು ನಂಬರ್ ನಮಗೊಂದು ಹೆಣ ತೋರಿಸಿಲ್ಲ. 5 ದಿವಸದಿಂದ ಆಯ್ತು. ಏನಾಗಿದೆ ಅಂತ ತೋರಿಸಿದ್ರೆ ನಮ್ಮನ್ನು ಎಂತ ಮಾಡಬೇಕು? ನಾವು ಇನ್ನು ದಾರಿ ನಡೆದಿದ್ದೇವೆ. ಇಲ್ಲಿ ದಾರಿ ನಡೆಯುವುದಕ್ಕೆ ಬಾಬದವರು ಇನ್ನು ಬಾಬದವರು ಬದುಕಲಿಕ್ಕೆ ಈ ಭೂಮಿ ಮೇಲೆ ಇವರು ನಮ್ಮ ಬಾಬದವರನ್ನು ಎದುರಿಸಿ ದೇಶನಿಗೆ ಹೋದಾಗ ನಿನ್ನವನೇ ತಪ್ಪಗಾರ ಅಂತ ಹೇಳಿ ಎದುರಿಸಿ ಬದರಿಸಿ ನಮ್ಮವರನ್ನು ಸುಮ್ಮನೆ ಕುತ್ಕೊಳಿಸುವ ಹಾಗೆ ಮಾಡುವಂತದ್ದು. ಲಂಚ ತಗೊಂಡು ಪೊಲೀಸರಿಗೆ ನಾವು ಅತಿಯಾದ ಗೌರವವನ್ನು ಕೊಡ್ತೇವೆ. ನಾವು ಯಾವತ್ತಿಗೂ ಅದು ನಮ್ಮನ್ನೇ ಬೆದರಿಸಬೇಕು. ನಮ್ಮ ಯುವಕರಿಗೆ ಕಲ್ಕೊಂಡು ನಾವೇ ಇದು ಮಾಡಬೇಕಾದ್ರೆ ಮುಗುಳ ಜೋಗುಳ ಬಿಟ್ಟಲ್ಲ Yeah.
ನೋಡಿ ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಒಬ್ಬರು ಹೇಳಿದ್ರು ಪೊಲೀಸರು. ಮಾಧ್ಯಮದಲ್ಲಿ ಮಾಡ್ಲಿಕ್ಕೆ ಮತ್ತೆ ಯಾರು ತಪ್ಪಿತಸ್ಥಿದ್ದಾರೆ, ಯಾರನ್ನು ಏನೇನು ತೊಂದರೆ ಆಗಿದೆ ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಸ್ಟಡಿ ಮಾಡಿ ನಾನು ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಗೊತ್ತಾಯ್ತಾ? ಯಾರಿಂದನೇ ತಪ್ಪಾಗಿರ್ಬೋದು, ನಿಮ್ಗೆ ಗೊತ್ತಿದೆ ಯಾರಿಂದ ತಪ್ಪಾಗಿದೆ, ಯಾರಿಂದ ಏನಾಗಿದೆ ಅಂತ ಗೊತ್ತಿದೆ. ಅದನ್ನ ನಾನು ಯಾವುದೇ ಮುಲಾಜಿಲ್ದೇನೆ ಅದಕ್ಕೆ ಕ್ರಮ ತೆಗೆದುಕೊಳ್ತೇನೆ, ಆಕ್ಷನ್ ತೆಗೆದುಕೊಳ್ತೇನೆ. ಮತ್ತೆ ಕಾನೂನು ಪ್ರಕಾರ ನಾವು ಈಗ ಈ ಕೇಸ್ನ ತೆಗೆದುಕೊಂಡು ಹೋಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋಕೆ ಅಂತ ನಾನು ಮಾಡ್ತೇನೆ. ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇರಲಿ, ಭರವಸೆ ಬಿಡಬಾರ್ದು, ಬಿಡಲ್ಲ. ಬಾಡಿ ಅದು ಏನಾದ್ರು ನೋಡಿಸ್ಬೇಕು, ನೋಡ್ಬೇಕು. ನಾವು ನೋಡೋದು ಪೋಸ್ಟ್ ಮಾಡಿ ಯಾವುದಕ್ಕೂ ಅವಕಾಶ ಕೊಡುದು. ಏನೇನು ನೀವೇನ್ ಕೇಳ್ತೀರಾ ಕಾನೂನು ಪ್ರಕಾರವಾಗಿ ಅದು ಮಾಡೇ ಮಾಡ್ತೀವಿ. ತಪ್ಪಿತಸ್ಥರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯದ ಕ್ರಮಗಳಿಗೆ ನೀವೆಲ್ಲ ನೋಡಿ, ಹುಡುಗನ ಅಮ್ಮ ಮಾತಾಡ್ತಾರೆ, ಕೇಳಿ ಸ್ವಲ್ಪ. ಪೊಲೀಸರ ಅವನ ಜೊತೆ ಹಾಕಿದ್ದಾರೆ, ಅವರಿಗೆ ಜಾಬ್ ಕೊಡಬಾರ್ದು. ಮಾತಾಡಿದ್ದಾರೆ, ಗೊತ್ತುಂಟು ಅವನನ್ನು ಬಂದಿದ್ದಾರೆ ಅಂತ ಇವರಿಗೂ ಗೊತ್ತುಂಟು. ಅದ್ರ ಬಗ್ಗೆ ಇವ್ರು ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ.
ಎಲ್ಲರೂ ನೋಡಿ ಪ್ರಸಾದ್ ಅವರು ಮತ್ತೆ ಇನ್ನಿತರರು ಎಲ್ಲರೂ ನನಗೆ ಹೇಳಿದ್ದಾರೆ. ನನಗೆ ನಿಮ್ಮ ನುಡಿಲಿ ನಿಮ್ಮ ಪರವಾಗಿ ಇವರು ಮಾತಾಡಿದ್ದಾರೆ. ಎಲ್ಲ ಮಂದಟ್ಟಾಗಿದೆ ನನಗೆ. ನಾನು ಕ್ರಮಗಳನ್ನು ತೆಗೆದುಕೊಳ್ಳಿ ಆಯ್ತಾ? ಯಾರಿಗಾದ್ರೂ ತಾಯಿ ಮಗ ನಮಗೆ ಕೊಡ್ತೋದ್ರ ಅದನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ನಮಗೆ ಅದು ಕೊಡ್ತಂತ ನಮಗೆ ಗೊತ್ತಿಲ್ಲ ಸರ್. ನಾವು ಅದನ್ನು ನಾವು ಮುಖ ನೋಡ್ಬೇಕು. ನಮಗೆ ಕೊಡ್ತದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮನ್ಪಡ್ಸಿ ಮನ್ಪಡ್ಸಿ